ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಓಕೆ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 8ನೇ ಅಧ್ಯಾಯ ಶ್ಲೋಕ 10. ಸ ಚ ಅಪಿ ಯತ್ರ ಪುರುಷ ವಿಶ್ವಸ್ಥಿತಿ ಉದ್ಭವ ಅಪ್ಯಯ ಮುಕ್ತ್ವಾ ಆತ್ಮ ಮಾಯಾ ಈಶಾ ಶೇತೆ ಸರ್ವಗುಹಾಶಯ. ಅನುವಾದ: ಪ್ರತಿಯೊಂದು ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುವ ಮತ್ತು ತನ್ನ ಬಹಿರಂಗ ಶಕ್ತಿಯ ಸ್ಪರ್ಶವಿಲ್ಲದೆ ಎಲ್ಲ ಶಕ್ತಿಗಳ ಪ್ರಭುವಾಗಿರುವ ದೇವೋತ್ತಮ ಪುರುಷನ ಬಗ್ಗೆ ದಯವಿಟ್ಟು ವಿವರಿಸಿ. ಎಸ್, ನಮ್ಮ ಎಂತ ಹೇಳಿದ ಪರೀಕ್ಷಿತ್ ಮಹಾರಾಜ್, ದೇವೋತ್ತಮ ಪುರುಷ ಪರಮಾತ್ಮನಾಗಿದ್ದಾನೆ ಅಂದರೆ ಈಗ ಪರಮಾತ್ಮ ಇರುವಂಥದ್ದು ಕ್ಷೀರೋದಕ ವಿಷ್ಣು, ಆದರೆ ಅವ ಮೀಡಿಯಾ ಅಂತಂದ್ರೆ ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು ಮೀಡಿಯಾ. ಕೃಷ್ಣನಿಗೆಲ್ಲ ಗೊತ್ತಾಗ್ತದೆ ಥ್ರೂ ಪರಮಾತ್ಮ. ಬಹಿರಂಗ ಶಕ್ತಿಯ ಸ್ಪರ್ಶವಿಲ್ಲದೆ ನೋಡಿ ಎಲ್ಲ ಶಕ್ತಿಗಳ ಪ್ರಭುವಾಗಿ ದೇವೋತ್ತಮ ಪುರುಷನ ಬಗ್ಗೆ ದಯವಿಟ್ಟು ವಿವರಿಸಿ. ಭಾವಾರ್ಥ ಶ್ರೀ ಭಕ್ತಿಯನ್ನು ಶೀಲ ರೂಪಾಗಿದೆ. ಬ್ರಹ್ಮ ನೋಡಿದ ಭಗವಂತನ ಸ್ವರೂಪವು ನಿಸ್ಸಂದೇಹವಾಗಿಯೂ ದಿವ್ಯವಾಗಿರಬೇಕು ನೋಡಿ. ನಿಸ್ಸಂದೇಹವಾಗಿ ದಿವ್ಯ, ಅದು ಟ್ರಾನ್ಸೆಂಡೆಂಟಲ್. ಬ್ರಹ್ಮ ನೋಡಿದನು. ಆಗಲ್ಲದಿದ್ದರೆ ತಾನು ಸ್ಪರ್ಶಕ್ಕೊಳಗಾಗದೆ ಸೃಷ್ಟಿ ಶಕ್ತಿಯನ್ನು ಕಾಣಲು ಅವನಿಗೆ ಹೇಗೆ ತಾನೇ ಸಾಧ್ಯವಾಗುತ್ತದೆ? ಅಂದ್ರೆ ಈ ಜಸ್ಟ್ ನೋಡಿ ಸೃಷ್ಟಿ ಶಕ್ತಿಯನ್ನು ಕಾಣಲು ಹೇಗೆ ಅವನಿಗೆ ಸ್ಪರ್ಶಕ್ಕೊಳಗಾಗದೆ ಸಾಧ್ಯ? ಅದೇ ಪುರುಷನೇ ಎಲ್ಲ ಜೀವಿಗಳ ಹೃದಯದಲ್ಲೂ ನೆಲೆಸಿದ್ದಾನೆ ಎಂದು ತಿಳಿಯಲಾಗಿದೆ. ಇದು ಕೂಡ ಯೋಗ್ಯ ವಿವರಣೆಗೆ ತಕ್ಕದ್ದು. ಅಂದರೆ ನಮ್ಮ ಹೃದಯದಲ್ಲಿರುವಂಥದ್ದು ಪರಮಾತ್ಮ ಈಸ್ ಅ ಕ್ಷೀರೋದಕ ವಿಷ್ಣು. ಅವ ವಯಾ ಮೀಡಿಯಾ ಅಂದರೆ ಎಲ್ಲವನ್ನು ಅಂತ ಹೇಳುವಂಥದ್ದು ಭಗವಂತನಿಗೆ ತಿಳಿಸುವಂಥದ್ದು. ಕ್ಷೀರೋದಕ ವಿಷ್ಣು ಎಕ್ಸ್ಪಾನ್ಷನ್. ಯಾರ್ದು? ಗರ್ಭೋದಕ ವಿಷ್ಣುದ ಎಕ್ಸ್ಪಾನ್ಷನ್. ಗರ್ಭೋದಕ ವಿಷ್ಣು ಮಹಾವಿಷ್ಣುದ ಎಕ್ಸ್ಪಾನ್ಷನ್. ಮಹಾವಿಷ್ಣು 2ನೇ ಸಂಘರ್ಷ ಎಕ್ಸ್ಪಾನ್ಷನ್. ಈ ರೀತಿ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೃಷ್ಣನಿಗೆ ಸಿಗ್ತದೆ. ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ ಎಂದು ತಿಳಿಯಲಾಗಿದೆ ನೋಡಿ. ಅದೇ ಪುರುಷನೇ ಎಲ್ಲ ಜೀವಿಗಳ ಹೃದಯದಲ್ಲಿ, ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ ಪರಮಾತ್ಮ. ಸಣ್ಣ ಇರುವೆಯಿಂದ ಹಿಡಿದು ಎಲ್ಲ ಜೀವಿಗಳು ತಕ್ಕದ್ದು. ಓಕೆ, ಇದು ಕೂಡ ವಿವರಣೆ ತಕ್ಕದ್ದು. ಎಸ್, ಶ್ಲೋಕ 11. ಪುರುಷ ಅವಯವೈ ಲೋಕ ಸಾಪಾಲ ಪೂರ್ವ ಕಲ್ಪಿತ ಲೋಕೈ ಅಮುಷ್ಯ ಅವಯವ ಸಾಪಾಲೆ ಇತಿ ಶುಶ್ರುಮ. ಓ ಪ್ರಾಜ್ಞಾ ಬ್ರಾಹ್ಮಣರೇ, ವಿರಾಟ್ ಪುರುಷನ ಬೃಹತ್ ಶರೀರದ ವಿವಿಧ ಅಂಗಗಳಲ್ಲಿ ಬ್ರಹ್ಮಾಂಡದ ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಾಲಕರೊಂದಿಗೆ ನೆಲೆಸಿವೆ ಎಂದು ಹಿಂದೆ ವಿವರಿಸಲಾಗಿತ್ತು. ವಿರಾಟ್ ಪುರುಷನ ಬೃಹತ್ ಶರೀರದಲ್ಲಿ ವಿವಿಧ ಗ್ರಹವ್ಯೂಹಗಳು ನೆಲೆಸಿವೆ ಎಂದು ಕೇಳಿದ್ದೇನೆ. ಅವುಗಳ ನಿಜ ಸ್ಥಿತಿಯನ್ನು ದಯವಿಟ್ಟು ವಿವರಿಸುವರು. ಅಲ್ಲಿ ಪರಮಾತ್ಮನ ಬಗ್ಗೆ ಕೇಳಿದ್ದಾನೆ, ಇಲ್ಲಿ ವಿರಾಟ್ ರೂಪ. ವಿರಾಟ್ ರೂಪ ಅಂದ್ರೆ ಇಟ್ ಇಸ್ ಅ ಮೆಟೀರಿಯಲ್ ಫಾರ್ಮ್, ಸ್ಪಿರಿಚುವಲ್ ಅಲ್ಲ. ಯಾಕೆಂದ್ರೆ ಮೆಟೀರಿಯಲ್ ಫಾರ್ಮ್ ಅಂದ್ರೆ ಈ ಮೆಟೀರಿಯಲ್ ವರ್ಲ್ಡ್ ಯಾವುದು? ಬ್ರಹ್ಮಲೋಕದಿಂದ ಹಿಡಿದು ಭೂಲೋಕದವರೆಗೆ, ಬ್ರಹ್ಮಲೋಕ, ಜನಲೋಕ, ತಪಲೋಕ, ಸ್ವರ್ಗಲೋಕ, ಮಹರ್ಲೋಕ, ಭುವರ್ಲೋಕ, ಭೂಲೋಕ, ಮತ್ತೆ ಕೆಳಗೆ ಆತಲ, ವೀತಲ್, ಸೂತಲ್, ತಳತಲ್, ಪಾತಲ್, ಮತ್ತೆ ನರಕಲೋಕ. ಇದೆಲ್ಲವೂ ಎಂತ ಹೇಳುವಂಥದ್ದು? ಬೃಹತ್ ಶರೀರದ ನೋಡಿ. ಯಾಕೆಂದ್ರೆ ಇದು ಮೆಟೀರಿಯಲ್ ವರ್ಲ್ಡ್, ಇದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲ. ಹಾಗಾಗಿ ವಿರಾಟ್ ಪುರುಷ ವಿಶ್ವರೂಪ. ವಿರಾಟ್ ಪುರುಷನ ಬೃಹತ್ ಶರೀರದ ವಿವಿಧ ಅಂಗಗಳ ಬ್ರಹ್ಮಾಂಡದ ಎಲ್ಲ ಗ್ರಹಗಳು ಅದರಲ್ಲಿ ಉಂಟು, ತಮ್ಮ ತಮ್ಮ ಪಾಲಕರನ್ನು ನೆಲೆಸಿವೆ ಎಂದು ಹಿಂದೆ ವಿವರಿಸಲಾಗಿದೆ. ವಿರಾಟ್ ಪುರುಷನ ಬೃಹತ್ ಶರೀರದಲ್ಲಿ ವಿವಿಧ ಗ್ರಹಯೋಗಗಳು, ಎಲ್ಲ ಗ್ರಹಗಳು ಉಂಟಂತೆ ನೆಲೆಸಿವೆ ಎಂದು ಕೇಳಿದ್ದೇನೆ. ಅವುಗಳ ನಿಜ ಸ್ಥಿತಿಯನ್ನು ದಯವಿಟ್ಟು ವಿವರಿಸಿ. ಇದನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ 12. ಯಾವಾನ್ ಕಲ್ಪ ವಿಕಲ್ಪಾವ ಯಥಾ ಕಾಲ ಅನುಮೀಯತೆ ಭೂತ ಭವ್ಯ ಭವತ್ ಶಬ್ದ ಆಯು ಮಾನಾಂಶ ಯತ್ ಸತಃ. ಅಷ್ಟೇ ಅಲ್ಲದೆ ಸೃಷ್ಟಿ ಮತ್ತು ಲಯಗಳ ನಡುವಣ ಕಾಲಾವಧಿಯ ಬಗ್ಗೆ
ಇತರ ಉಪಸೃಷ್ಟಿಗಳ ಬಗ್ಗೆ. ಅಂದರೆ ಒಮ್ಮೆ ಆಗ್ತದೆ, ಸೃಷ್ಟಿ ಆಗ್ತದೆ, ಮತ್ತೆ ಲಯ ಆಗ್ತದೆ. ಬ್ರಹ್ಮನ ದಿನ ಆಗುವಾಗ ಎಂಡ್ ಆಗುವಾಗ ವಾಪಸ್ ಲಯ ಆಗ್ತದೆ, ಮತ್ತೆ ಬೆಳಿಗ್ಗೆ ಆಗುವ ವಾಪಸ್ ಸೃಷ್ಟಿ ಆಗ್ತದೆ. ಮತ್ತು ಇತರ ಉಪಸೃಷ್ಟಿಗಳ ಬಗ್ಗೆ ಭೂತ, ಭವಿಷ್ಯ, ವರ್ತಮಾನ ಎಂಬ ಶಬ್ದಗಳ ಸೂಚಿಸುವ ಕಾಲದ ಸ್ವರೂಪದ, ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಶಬ್ದಗಳ ಸೂಚಿಸುವ ಕಾಲದ ಸ್ವರೂಪದ ಬಗ್ಗೆ ದಯವಿಟ್ಟು ವಿವರಿಸಿ. ಬ್ರಹ್ಮಾಂಡದ ವಿವಿಧ ಲೋಕಗಳಿರುವ ದೇವತೆಗಳು, ಮಾನವರು ಇತ್ಯಾದಿಯಾಗಿ ತಿಳಿಯಲಾದ ಆಗುವ ವಿವಿಧ ಜೀವಿಗಳ ಜೀವಿತಾವಧಿ. ಅಂದ್ರೆ ನಮ್ಮ ಜೀವಿತಾವಧಿ ಮತ್ತೆ ದೇವತೆಗಳ ಜೀವಿತಾವಧಿ ಸೇಮ್ ಅಲ್ಲ. ನಮ್ಮ ಈ 6 ತಿಂಗಳು ಅವರದು ದಿನ ನೋಡಿ, ಈಗ ಅವ್ರದ್ದು ದಿನ ದೇವತೆಗಳದು. ಅಂದ್ರೆ ಯಾವಾಗ ನಾವು ಜನವರಿಯಲ್ಲಿ ಮಕರ ಸಂಕ್ರಮಣ ನಂತರ ನೆಕ್ಸ್ಟ್ 6 ಮಂತ್ಸ್ ಅವ್ರ ದಿನ, ಮತ್ತೆ ಅವ್ರದ್ದು ರಾತ್ರಿ 6 ಮಂತ್ಸ್. ಹಾಗೆ ನಮ್ದು ಮತ್ತೆ ಅವ್ರದ್ದು ಸೇಮ್ ಅಲ್ಲ. ಅಂಥದ್ದವ್ರು ಎಷ್ಟೋ ಸಾವಿರ ವರ್ಷ ಬದುಕ್ತಾರೆ ದೇವತೆಗಳು. ಮಾನವರಿಗೆ ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000, ದ್ವಾಪರದಲ್ಲಿ 1,000, ಕಲಿಯುಗದಲ್ಲಿ 100. ಅದು ಕಲಿಯುಗದಲ್ಲಿ ಕಡಿಮೆ ಆಗ್ತಾ ಉಂಟು. ಇತ್ಯಾದಿ ತಿಳಿಯಲಾಗುವ ವಿವಿಧ ಜೀವಿಗಳ ಜೀವಿತಾವಧಿ ಮತ್ತು ಜೀವಮಾನಗಳ ಬಗ್ಗೆ ಕೂಡ ವಿವರಿಸಿ ಇದು ಕೇಳ್ತಾ ಇದ್ದಾರೆ. ನೋಡಿ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದೆ. ಭೂತ, ಭವಿಷ್ಯ, ವರ್ತಮಾನ ಕಾಲದ ವಿವಿಧ ಲಕ್ಷಣಗಳಾಗಿದ್ದು ವಿವಿಧ ಲೋಕಗಳಿರುವ ಬಗೆಯ ಜೀವಿಗಳನ್ನು ಒಳಗೊಂಡಂತೆ ಬ್ರಹ್ಮಾಂಡದ ಜೀವಿತಾವಧಿ ಮತ್ತು ಅದರ ಎಲ್ಲ ಪರಿಕರಗಳನ್ನು ಸೂಚಿಸುತ್ತವೆ. ಈಗ ಶ್ಲೋಕ 13. ಕಾಲಸ್ಯ ಅನುಗತಿ ಯಾತು ಲಕ್ಷ್ಯತೆ ಅನ್ವಿ ಬೃಹತಿ ಅಪಿ ಯಾವತ್ಯ ಕರ್ಮಗತಯ ಯಾದೃಶಿ ದ್ವಿಜಸತ್ತಮ. ಬ್ರಾಹ್ಮಣರಲ್ಲೆಲ್ಲ ಪರಿಶುದ್ಧರಾದವರೇ ಕರ್ಮಾನುಸಾರಿಯಾದ ಕಾಲದ ಬಗೆಯ ಅವಧಿಗಳಾದ ಅಲ್ಪಕಾಲ ಮತ್ತು ದೀರ್ಘಕಾಲ ಮತ್ತು ಕಾಲದ ಆದಿ ಕಾರಣಗಳನ್ನು ಕೂಡ ದಯವಿಟ್ಟು ವಿವರಿಸಿ. ನೋಡಿ, ಕಾಲ ಅನ್ನೋದು ಪ್ರಭುಗಳು ಹೇಳ್ತಾರೆ, ಟೈಮ್ ಫ್ಯಾಕ್ಟರ್ ಈಸ್ ನಾಟ್ ದೇರ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಮುಕ್ಕಾಲು ಭಾಗ ಸ್ಪಿರಿಚುವಲ್ ವರ್ಲ್ಡ್, ಕಾಲು ಭಾಗ ಮಾತ್ರ ಮೆಟೀರಿಯಲ್ ವರ್ಲ್ಡ್. ಯಾಕೆ ಇಲ್ಲ? ಯಾಕೆ ಅಂದ್ರೆ ಅಲ್ಲಿ ಇರುವಂಥದ್ದು ಈ ಭೌತಿಕ ಶರೀರ ಅಲ್ಲ. ಭೌತಿಕ ಶರೀರ ಕ್ಷಯಿಸುತ್ತದೆ, ಅದಕ್ಕೆ ಕಾಲ ಇರುವಂಥದ್ದು. ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ, ಅದು ಹಾಗೆ ಇರ್ತದೆ. ಕೃಷ್ಣ ಹೇಗೆ 16 ವರ್ಷದ ಯೌವನ ಕಾಣ್ತಿದ್ದ, ಅದು ಆಧ್ಯಾತ್ಮಿಕ ಶರೀರ, ಅದು ಕ್ಷಯಿಸುವುದಿಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಟೈಮ್ ಡೊಮೇನ್ ಈಸ್ ಓನ್ಲಿ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಆದರೆ ಪ್ರಭುಪಾದ ಹೇಳ್ತಾರೆ, ದೋಸ್ ಹೂ ಆರ್ ಹಿಯರಿಂಗ್ ಭಾಗವತಂ, ಯಾರು ಈ ಭಾಗವತಂ ಕೇಳ್ತಾರೆ, ಈಸ್ ನಾಟ್ ಗೋಯಿಂಗ್ ಟು ಡೈ, ಈಸ್ ಗೋಯಿಂಗ್ ಟು ಲಿವ್. ಯಾಕಂದ್ರೆ ನೋಡಿ, ಈಗ ಸಪೋಸ್ ಒಬ್ಬರಿಗೆ 65 ವರ್ಷ, ಇವತ್ತು ಅವ್ರದ್ದು ಬರ್ತ್ಡೇ, 65 ವರ್ಷ ಆಯ್ತು ಅವರಿಗೆ. ಹಾಗಾಗಿ ಇನ್ನು ಅವರಿಗೆ 64 ಹೇಳಲಿಕ್ಕೆ ಆಗುದಿಲ್ಲ. ನಿನ್ನೆ ತನಕ ಹೇಳ್ಬೋದಿತ್ತು ಅವರಿಗೆ 64 ಅಂತ. ಒಮ್ಮೆ ಓದೋದು ಇನ್ನೂ ಸಿಗುದಿಲ್ಲ ಕಾಲ. ಆದ್ರೆ ಯಾರು ಪ್ರಭುಪಾದ ಹೇಳ್ತಾರೆ, ಯಾರು ಭಾಗವತಂ ಕೇಳ್ತಾರೆ, ಯಾಕಂದ್ರೆ ಇದು ಟ್ರಾನ್ಸ್ಡೆಂಟಲ್, ದಿವ್ಯವಾದದ್ದು, ಅವ ಈಸ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಯಾಕಂದ್ರೆ ನೆಕ್ಸ್ಟ್ ಕೂಡ ನಮಗೆ ಭಾಗವತಂ ಕೇಳಲಿಕ್ಕೆ ಭಗವಂತ ವ್ಯವಸ್ಥೆ ಮಾಡಿಕೊಡ್ತಾನೆ ಸತ್ತ ಮೇಲೆ ಕೂಡ. ಹಾಗಾಗಿ ನಾವು ಕೃಷ್ಣನ ಟ್ರಾನ್ಸ್ಡೆಂಟಲ್ ಆಕ್ಟಿವಿಟೀಸ್ ಯಾವುದೇ ಆಗಲಿ, ಭಗವಂತನ ಸೇವೆ ಆಗಲಿ, ಕೀರ್ತನೆ ಆಗಲಿ, ಈ ಭಗವಂತನ ಕ್ಲಾಸ್ ಆಗಲಿ, ಇದೆಲ್ಲ ನಾವು ಕೇಳಬೇಕು. ಯಾಕೆಂದ್ರೆ ಇದು ಕಾಲಕ್ಕೆ ಸಂಬಂಧ ಇಲ್ಲ, ಅದು ದಿವ್ಯವಾದದ್ದು. ಯಾಕೆಂದ್ರೆ ನಾವು ಸತ್ತ ಮೇಲೆ, ಈಗ ಸಪೋಸ್ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಿ ಸಾಯುವಾಗ ಟೋಟಲ್ ಕೃಷ್ಣನ ಸ್ಮರಣೆ ಇದ್ರೆ, ಫುಲ್ ಒಂದು ಕೂಡ ಹಿಂದೆ ಸುಖ ಇಲ್ಲ, ಆಗ ನಾವು ಕೃಷ್ಣ ಧಾಮಕ್ಕೆ ಹೋಗ್ತೇವೆ. ಅಲ್ಲಿ ಕೂಡ ನಾವು ಇದನ್ನೇ ಕೇಳುವಂಥದ್ದು. ಇಲ್ಲಿ ಸೇವೆ ಮಾಡ್ತೇವೆ, ಅಲ್ಲಿ ಕೂಡ ಸೇವೆ ಮಾಡುವಂಥದ್ದು. ಇದು ವ್ಯತ್ಯಾಸ. ವಿವರಿಸಿ. ಎಸ್, ಈಗ ಶ್ಲೋಕ 14 ತುಂಬಾ ಅಂದ್ರೆ ಬ್ಯೂಟಿಫುಲ್ ಉಂಟು ಭಾವಾರ್ಥ ನಾವು ಅಂದ್ರೆ ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸುವ. ಯಸ್ಮಿನ್ ಕರ್ಮ ಸಮಾವಾಯ ಯಥಾ ಏನ ಉಪಗೃಹ್ಯತೆ ಗುಣೀನಾಂ ಚ ಏವ ಪರಿಣಾಮಂ ಅಭಿಪ್ಸ್ತತಾಂ. ಅನುವಾದ: ಇದಲ್ಲದೆ ಐಕ ಪ್ರಕೃತಿಯ ವಿವಿಧ ಗುಣಗಳಿಂದ ಪ್ರಮಾಣ ಅನುಸಾರಿಯಾದ ಪ್ರತಿಕ್ರಿಯೆಗಳು ಫಲಿಸುತ್ತವೆ. ಇವುಗಳ ಸಂಚಯನವು ಆಸೆಯುಳ್ಳ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಮತ್ತು ದೇವತೆಗಳಿಂದ ಹಿಡಿದು ಅತ್ಯಂತ ಕ್ಷುದ್ರ ಜೀವಿಗಳವರೆಗೆ
ಇರುವ ವಿವಿಧ ಜೀವಿ ಪ್ರಕಾರಗಳು ಇದು ಹೇಗೆ ಔನ್ನತ್ಯಕ್ಕೆ ಏರಿಸುವುದು ಅಥವಾ ಅವನತಿಗೆ ಇಳಿಸುವುದೆಂಬುದನ್ನು ದಯಮಾಡಿ ವಿವರಿಸಿ. ಎಸ್, ಈಗ ಈ ಗುಣಗಳು ಗುಣಕರ್ಮ ವಿಭಾಗಶ ಅಂದ್ರೆ 4 ವರ್ಣ ಉಂಟು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಅಂದ್ರೆ ಸತ್ವಗುಣ, ಕ್ಷತ್ರಿಯ ಅಂದ್ರೆ ರಜೋಗುಣ, ವೈಶ್ಯ ಅಂದ್ರೆ ರಜೋಗುಣ ಮತ್ತೆ ತಮೋಗುಣ ಮಿಕ್ಸ್, ಶೂದ್ರ ಅಂದ್ರೆ ತಮೋಗುಣ. ಪ್ರಭುಪಾದ ಹೇಳುವಂಥದ್ದು ಕಲಿಯುಗ ಮೀನ್ಸ್ ಲೆಸ್ ದೆನ್ ಶೂದ್ರಾಸ್, ಕಲೋ ಶೂದ್ರ ಸಂಭವ. ಯಾಕೆ? ಆಲ್ ಆರ್ ಇನ್ ತಮೋಗುಣ, ಮೋಸ್ಟ್ಲಿ ಆರ್ ಇನ್ ತಮೋಗುಣ, ಸಮ್ ಆರ್ ಇನ್ ರಜೋಗುಣ, ನೋಬಡಿ ಇನ್ ಸತ್ವಗುಣ. ಹಾಗಾಗಿ ಗುಣ ಕರ್ಮ ವಿಭಾಗಶ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ದಿಸ್ ISKCON ಮೂವ್ಮೆಂಟ್, ಕೃಷ್ಣ ಕಾನ್ಷಿಯಸ್ನೆಸ್ ಮೂವ್ಮೆಂಟ್ ಈಸ್ ಬ್ರಿಂಗಿಂಗ್ ಪೀಪಲ್ ಟು ಸತ್ವಗುಣ, ಮೋರ್ ದೆನ್ ಸತ್ವಗುಣ. ಪ್ರಭುಪಾದ ಹೇಳ್ತಾರೆ ಮೋರ್ ದೆನ್ ಅಂದ್ರೆ ಶುದ್ಧ ಸತ್ವ. ಅಂದ್ರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಡೈಲಿ ನಾವು ಭಾಗವತಂ ಕೇಳುವಂತ ಜಪ ಮಾಡೋದ್ರಿಂದ ನಾವು ಈ 3 ಗುಣದಿಂದ ಆಚೆ ಬರ್ತೇವೆ, ಗುಣಾತೀತರಾಗ್ತೇವೆ ನಾವು, ಗುಣಾತೀತರ್. ಮಾಂಸ ಅವ್ಯಾಭಿಚಾರಿಣೆ ಭಕ್ತಿ ಯೋಗನ ಸೇವತೆ ಸಗುಣಾನ್ ಸಮದಿತ್ತೇತಾನ್ ಬ್ರಹ್ಮಭೂಯಾಯ ಕಲ್ಪತೆ. ನಾವು ಗುಣದಿಂದ ಆಚೆ ಬರ್ಬೋದು ಈ ಭಕ್ತಿಯನ್ನು ತಗೊಂಡ್ರೆ. ಭಕ್ತಿ ಸೇವೆ, ಖಾಲಿ ಭಕ್ತಿ ಅಲ್ಲ, ಭಕ್ತಿ ಸೇವೆ, ಡಿವೋಷನಲ್ ಸರ್ವಿಸ್. ಹಾಗೆ ಇಲ್ಲಿ ಹೇಳುವಂತದ್ದೇ ಐಕ ಪ್ರಕೃತಿಯ ವಿವಿಧ ಗುಣಗಳಿಂದ ಪ್ರಮಾಣಾನುಸಾರಿಯಾದ ಪ್ರತಿಕ್ರಿಯೆಗಳು ಫಲಿಸುತ್ತದೆ. ಎಸ್, ಅಂದ್ರೆ ರಿಯಾಕ್ಷನ್ ರಿಸಲ್ಟಿಂಗ್ ಫ್ರಮ್ ಡಿಫರೆಂಟ್ ಮೋಡ್ಸ್. ಎಲ್ಲದಕ್ಕೂ ರಿಯಾಕ್ಷನ್ ಬರ್ತದೆ. ತಮೋ ಗುಣದಲ್ಲಿದ್ದರೆ ನೀವು ನರಕಲಕ್ಕೆ ಹೋಗ್ತೀರಿ, ರಜೋಗುಣದಲ್ಲಿದ್ದರೆ ನೀವು ವಾಪಸ್ ಭೂಲೋಕದಲ್ಲಿ ನಿಮ್ಗೆ ಜನ್ಮ ಸಿಗ್ತದೆ. ಸತ್ವಗುಣ ಅಂದ್ರೆ ಯಾವುದಕ್ಕೆ? ಉನ್ನತ ಲೋಕ, ಸ್ವರ್ಗಲೋಕಕ್ಕೆ, ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಆದರೆ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಸತ್ವಗುಣದಿಂದ ಮೇಲೆ ಬರಬೇಕು, ಶುದ್ಧ ಸತ್ವಕ್ಕೆ ಬರಬೇಕು. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಮಾಡಿದೊಂದು ಮಾರಾಯ, ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು, ತಲೆಯಲ್ಲಿ ನಿಲ್ಲುವುದಿಲ್ಲ. ಹಾಗೆ ನೀವು ಯಾವ ಗುಣದಲ್ಲಿದ್ದೀರಿ ಅದಕ್ಕೆ ರಿಯಾಕ್ಷನ್ ಉಂಟು. ಹಾಗಾಗಿ ಪ್ರತಿಗಳು ಫಲಿಸುತ್ತದೆ. ಇವುಗಳ ಸಂಚಯನವು ಆಸೆಯುಳ್ಳ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಮತ್ತು ದೇವತೆಗಳನ್ನು ಹಿಡಿದು ಅತ್ಯಂತ ಶುದ್ಧ ಜೀವರಿಗೆ ಇರುವ ವಿವಿಧ ಜೀವಿ ಪ್ರಕಾರ ಇದು ಔನ್ನತೆಗೆ ಏರಿಸುವುದು ಅಥವಾ ಅವನತಿಗೆ ಇಳಿಸುವುದು ಎಂಬುದು ದಯಮಾಡಿ ವಿವರಿಸಿ. ಅಂದ್ರೆ ನಮ್ಮ ಎಲ್ಲವೂ ಆಸೆ, ಡಿಸೈರ್ಸ್, ನಮ್ದು ಇಚ್ಛೆ ಪ್ರಕಾರ. ಎಸ್, ನಮಗೆ ಮಲ ತಿನ್ನುವುದು ಇಚ್ಛೆ ಇದ್ರೆ ಎಸ್ ನೀನು ಹಂದಿ ಆಗು. ನಮ್ಗೆ ಮಲಗ್ಲಿಕ್ಕೆ ಇಚ್ಛೆ ಇದ್ರೆ ಎಸ್ ಪೋಲಾರ್ ಬೇರ್ ಆಗು. ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಎಸ್, ಜಾಸ್ತಿ ಮಾಂಸಾಹಾರ ತಿನ್ಲಿಕ್ಕೆ ಇದ್ರೆ ಹುಲಿ ಆಗು, ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಜಾಸ್ತಿ ಕಂಟಿನ್ಯೂಸ್ ಸೆಕ್ಸ್ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಪಿಜಿನ್ ಆಗು, ಸ್ಪ್ಯಾರೋ ಆಗು, ಮಂಗ ಆಗು. ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಆದ್ರೆ ನಾವೆಂತ ಮಾಡುವಂಥದ್ದು? ಕೃಷ್ಣ ಸರಿ ಇಲ್ಲ ಅಂತ ಹೇಳೋದು. ಇಲ್ಲ, ನಿನ್ನ ಇಚ್ಛೆ, ನಿನ್ನ ಇಚ್ಛೆಗೆ ಭಗವಂತ ವ್ಯವಸ್ಥೆ ಮಾಡಿ ಕೊಡ್ತಾನೆ. ನಾವು ನಮ್ಮ ಇಚ್ಛೆ ಸರಿ ಉಂಟಂತ ಎಣಿಸುವಂಥದ್ದು. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಸಪೋಸ್ ಬಿಗ್ ಬೆಲಿ ಮ್ಯಾನ್ ಅಂದ್ರೆ ದೊಡ್ಡ ಹೊಟ್ಟೆವ, ತುಂಬಾ ದೊಡ್ಡ ಹೊಟ್ಟೆ, ಅಂದ್ರೆ 9 ತಿಂಗಳು ಗರ್ಭಿಣಿಗಿಂತ ದೊಡ್ಡ ಹೊಟ್ಟೆ ಕೆಲವರಲ್ಲಿ ಇದ್ದಾರೆ, ನೀವು ನೋಡ್ಬೋದು. ಅವು ಕನ್ನಡ ನೋಡ್ತಾನೆ, ಸರಿ ತಿಂತಾನೆ. ಅದು ಹೊಟ್ಟೆ ಬರಲಿಕ್ಕೆ ಅಂದ್ರೆ ಸರಿ ತಿನ್ಲಿಕ್ಕೆ ಅವನಿಗೆ ರೆಸ್ಟ್ಲೆಸ್, ತುಂಬಾ ತಿಂತಾನೆ. ತಿನ್ನೋದು ಕಂಟ್ರೋಲ್ ಮಾಡಿದ್ರೆ ಆಗ್ತದೆ, ಅದು ತಿನ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ತಿನ್ನೋದು ಕಂಟ್ರೋಲ್ ಮಾಡುವಂತ ಯಾವ ಕೃಷ್ಣ ಪ್ರಜ್ಞೆ ಇದ್ರೆ ಮಾತ್ರ ಆಗ್ತದೆ, ಇಲ್ಲದೆ ಆಗುದಿಲ್ಲ, ಇಲ್ಲದೆ ಆಗುದಿಲ್ಲ. ತಿನ್ನೋದು ಅದೊಂದು ಚಟ. ಹಾಗೆ ಅವು ಕನ್ನಡ ಎದುರು ಹೋಗುವಂಥದ್ದು, ಎಂತ ಎಣಿಸುವಂಥದ್ದು, ಎಸ್ ನಾನು ಸರಿ ಇದ್ದೇನೆ ಅಂತ. ಎಂತ ಸರಿ ಇದೆಯಾ? ಪ್ರಭುಪಾದ ಹೇಳ್ತಾರೆ, ಕಡಿಮೆ ಇದಾದ್ರೆ ವೆಯ್ಟ್ ಕಡಿಮೆ ಆದ್ರೆ TB ಬರ್ತದೆ ಅಂತ, ವೆಯ್ಟ್ ಜಾಸ್ತಿ ಆದ್ರೆ ಶುಗರ್ ಬರ್ತದೆ. ಮತ್ತೆ ಅದೇ ಶುಗರ್ ಬಂದ್ರೆ ಒಂದಕ್ಕೊಂದು ರಿಲೇಟ್, BP ಬರ್ತದೆ, ಇನ್ನೊಂದು ಬರ್ತದೆ, ಹಾರ್ಟ್ ಅಟ್ಯಾಕ್, ಎಂಥದ್ದು ಆಗ್ತದೆ. ತೋರಿದ್ರೆ ಹೆಲ್ದಿ ಅಲ್ಲ, ಅದು ಒಬೀಸ್. ಅದು ಅಂದ್ರೆ ಅಂಡರ್ ವೆಯ್ಟ್,
ಪ್ರಾಪರ್ ವೇಟ್, ಓವರ್ ವೇಟ್ ಮತ್ತು ಒಬೀಸ್ ಅಂದ್ರೆ ಜಾಸ್ತಿ ಅದು. ಆಗ ಅವೆಂತ ಎಣಿಸುವಂತ ಅವು ಸರಿ ಇದ್ದಾನೆ ಅಂತ ಎಣಿಸುವಂತ. ಇದು ಸಮಸ್ಯೆ. ಆದ್ರೆ ಪ್ರಭುದಲ್ಲಿ ಕೃಷ್ಣ ಪ್ರಜ್ಞೆ ಯಾರಿಗೆ? ಯಾರು ಸರಿ ಇಲ್ಲ ಅವರಿಗೆ ಕೃಷ್ಣ ಪ್ರಜ್ಞೆ, ಸರಿ ಇದ್ದವರಿಗೆ ಅಲ್ಲ, ಸರಿ ಇದ್ದವರಿಗಲ್ಲ, ಸರಿ ಇಲ್ಲ. ಹೇಗಂದ್ರೆ ಪ್ರಭುದಿರುವಂತದ್ದು ಭೌತಿಕ ಲೋಕದಲ್ಲಿ ಎಲ್ಲರೂ ಎಣಿಸುವಂಥದ್ದು ಐ ಆಮ್ ರೈಟ್, ಈಸ್ ರಾಂಗ್, ನಾನು ಸರಿ ಇನ್ನೊಬ್ಬ ತಪ್ಪು, ಇದು ನಮ್ಮ ವಿಚಾರ. ಆದ್ರೆ ಪ್ರಭು ಹೇಳ್ತಾರೆ ಕೃಷ್ಣ ಇಸ್ ರೈಟ್, ಆಲ್ ರೆಸ್ಟ್ ಆರ್ ರಾಂಗ್. ಎಲ್ಲರೂ ತಪ್ಪು, ಕೃಷ್ಣ ಮಾತ್ರ ಸರಿ. ಈ ಯೋಚನೆ ಬರ್ಬೇಕು ನಮಗೆ. ಹಾಗೆ ನಮ್ಮ ಇಚ್ಛೆ ನೋಡಿ ಎಲ್ಲಿ ಉಂಟು? ಪ್ರತಿಗಳು ಫಲಿಸುತ್ತದೆ. ಇವುಗಳ ಸಂಚಯನವು ಆಸೆಯುಳ್ಳ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ದೇವತೆಗಳನ್ನು ತಿಳಿಸುವುದವರಿಗೆ ಹೇಗೆ ಅವನೊಂದಿಗೆ ಇರಿಸುವುದು ಅಥವಾ ಅವನೊಂದಿಗೆ ಇರಿಸುವುದನ್ನು ದಯಮಾಡಿ ವಿವರಿಸಿ. ಹಾಗಾಗಿ ಇದೆಲ್ಲ ಬರುವಂಥದ್ದು ನಮ್ಮ ಇಚ್ಛೆಯಿಂದ, ಡಿಸೈರ್. ನಮ್ಮ ಆಸೆಯುಳ್ಳ ಜೀವಿಗಳ ಡಿಸೈರ್, ಇಚ್ಛೆಯಿಂದ ಆಗುವಂಥ ಎಲ್ಲ. ಹಾಗೆ ನಾವು ಯಾವ್ದು ಇಚ್ಛೆ ಮಾಡಬೇಕು ಅದಕ್ಕೆ ಡಿಫ್ರೆಂಟ್ ಸಿಗ್ತದೆ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಶ್ರೀಲ ಪ್ರಭುಪಾದ ಕಿ ಜೈ. ಐಕ ಪ್ರಕೃತಿಯ ಗುಣದಲ್ಲಿನ ಎಲ್ಲ ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸೂಕ್ಷ್ಮ ರೂಪದಲ್ಲಾಗಲಿ ಅಥವಾ ಬೃಹತ್ ರೂಪದಲ್ಲಾಗಲಿ ಸಂಚಿತವಾಗಿರುತ್ತದೆ. ಅಂದ್ರೆ ಸಟಲ್ ಫಾರ್ಮ್ ಸೂಕ್ಷ್ಮ, ಒಂದು ಗ್ರಾಸ್ ಫಾರ್ಮ್. ಈಗ ಭೂ ಅಂತ ಹೇಳುವಂಥದ್ದು ಮನಸ್ಸು, ಬುದ್ಧಿ, ಅಹಂಕಾರ, ಇದು ಸೂಕ್ಷ್ಮ. ಹಾಗಾಗಿ ನಾವು ಸಾಯುವಾಗ ನಮ್ಮ ಮನಸ್ಸಿನಲ್ಲಿ ಎಂತ ಉಂಟು ನಮಗೆ ಅದೇ ಸಿಗ್ತದೆ. ಇನ್ನೊಂದು ನಮ್ಮ ಇಚ್ಛೆ ಇದ್ರೆ ಅದಲ್ಲಿ ಇರ್ತದೆ, ಸ್ಟೋರ್ ಆಗಿರ್ತದೆ. ನಮಗೆ ಅದೇ ವ್ಯವಸ್ಥೆ ಮಾಡಿಕೊಡ್ತಾನೆ ಭಗವಂತ. ಅಂತ ಕರ್ಮದ ಅಥವಾ ಕಾರ್ಯದ ಸಂಚಿತ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಿಣಾಮಗಳು ಅಷ್ಟೇ ಪ್ರಮಾಣದ ಪ್ರಕಟವಾಗುತ್ತದೆ, ಅಷ್ಟೇ ಪ್ರಮಾಣದಲ್ಲಿ. ಸಚ್ ಅಕ್ಯುಮುಲೇಟೆಡ್ ಆಕ್ಷನ್ ರಿಯಾಕ್ಷನ್ ಆಫ್ ಕರ್ಮ. ಆದರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಎಂತ ಆಗ್ತದೆ? ನಿಮ್ಮ ಕರ್ಮ ಟೋಟಲ್ ಚೇಂಜ್ ಆಗ್ತದೆ. ಹೇಗೆ? ಈ ಕರ್ಮವನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಆದ್ರೆ ಭಗವಂತ ಎಂತ ಮಾಡ್ತಾನೆ? ಭಗವಂತ ಎಷ್ಟು ದಯಾಲು ಅಂದ್ರೆ ಅವ ನಿಮ್ಮ ಕರ್ಮಾನುಸಾರ ಕರ್ಮವನ್ನು ನಾವು ಹೇಗೆ ನೋಡುವುದು ಅಂದ್ರೆ ನಮ್ಮ ಹುಟ್ಟಿದ ಗಳಿಗೆ ಈ ಗ್ರಹಗಳ ಚಲಾವಣೆ ಪ್ರಕಾರ ನಾವು ಅಲ್ಲಿ ಹೀಗಿರ್ತದೆ ಇರ್ತದೆ. ಆದ್ರೆ ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ಟೋಟಲಿ ಚೇಂಜ್ ಮಾಡಿಬಿಡ್ತಾನೆ. ನಿಮ್ಮ ಹೊರೋಸ್ಕೋಪ್ ಅನ್ನು ಚೇಂಜ್ ಮಾಡಿಬಿಡ್ತಾನೆ. ಜ್ಯೋತಿಷರಿಗೆ ನಿಮ್ಮ ಮತ್ತೆ ಹೊರೋಸ್ಕೋಪ್ ಅನ್ನು ಅವ್ರಿಗೆ ನೋಡಿದ್ರೆ ಹೀಗೆ ಉಂಟು ಹೇಳ್ತಾರೆ, ಅದು ಹೀಗೆ ಆಗಿದೆ. ನಂಬಲಿಕ್ಕೆ ಆಗುದಿಲ್ಲ, ನಂಬಲಿಕ್ಕೆ ಆಗುದಿಲ್ಲ. ಚೇಂಜ್ ಆಗ್ತದೆ ಟೋಟಲ್. ಕೃಷ್ಣ ಮಾಡ್ತಾನೆ ಅದು ಹಾಗೆ. ಹೇಗೆ ಅದನ್ನು ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು. ಭಕ್ತಿಗೆ ಬಂದ ಮೇಲೆ ನೀವು ನಿಮ್ಮ ಆಕ್ಚುಲಿ ಹೊರಸ್ಕೋಪ್ ತೋರಿಸುವ ಅಗತ್ಯ ಇಲ್ಲ, ಅದರ ಒಂದು ಕ್ಯೂರಿಯಾಸಿಟಿ ತೋರಿಸಿ. ಆಗ ಹೇಳ್ತಾರೆ ಈಗ ಪ್ರಾಬ್ಲಮ್ ನೋಡಿ. ನಿಮ್ಮ ಹತ್ರ ನೀವು ಭಕ್ತಿಯಲ್ಲಿ ಒಂದು ತುಂಬಾ, ಯಾಕಂದ್ರೆ ಒಂದು ತುಂಬ ವರ್ಷ ಆದಮೇಲೆ ನಿಮಗೆ ಒಳ್ಳೇದಾಗ್ತದೆ 100%. ಪ್ರಭುಪಾದ ಹೇಳ್ತಾರೆ ಲಾಂಗ್ ಟರ್ಮ್ ಅಲ್ಲಿ ಎಂತಂದ್ರೆ ನಮಗೆ ಒಳ್ಳೇದಾಗುವಂಥದ್ದು. ಒಳ್ಳೇದಾದ ಮೇಲೆ ಎಂತಾಗ್ತದೆ ಅಂದ್ರೆ ಜಸ್ಟ್ ನೀವು ಒಂದು ಸೊಮ್ಮೆ ಜಸ್ಟ್ ಒಂದು ತೋರಿಸ್ಬೇಕು. ಆಗ ತೋರಿಸುವಾಗ ಇರ್ತದೆ ಎಂತ ಇದ್ರಲ್ಲಿ ಹೀಗೆ ಪ್ರಾಬ್ಲಮ್. ಆದ್ರೆ ನಿಮಗೆ ಆ ಒಂದು 5 ವರ್ಷದ ಪ್ರಾಬ್ಲಮ್ ಇರುವುದಿಲ್ಲ. ಆಗ ಹೇಳ್ತಾನೆ ಇಲ್ಲ ಇದು ಹಾಗೆ ಉಂಟು. ಯಾಕಂದ್ರೆ ನಾವು ಅದನ್ನ ನೋಡಿ ಹೇಳುವಂಥದ್ದು. ಕೃಷ್ಣ ಚೇಂಜ್ ಮಾಡಿರ್ತಾನೆ, ಟೋಟಲ್ ಚೇಂಜ್ ಆಗ್ತದೆ. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಅದು ಹೇಗೆ ಚೇಂಜ್. ಒಬ್ಬ ಶಿಷ್ಯಗಳು ಒಂದು ಪ್ರಭುಪಾದ ಹತ್ರ ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಕ್ಯಾನ್ ಕಿಕ್ ಥೌಸಂಡ್ಸ್ ಆಫ್ ಪ್ಲಾನೆಟ್ಸ್ ಎಟ್ ಎ ಟೈಮ್. ಗ್ರಹಗಳನ್ನು ಒದಿಬಹುದಂತೆ ಭಗವಂತನಿಗೆ. ಈ ಗ್ರಹಗಳ ಪ್ರಕಾರ ನಡೆಯುವಂಥದ್ದು. ಆದ್ರೆ ಕೃಷ್ಣನಿಗೆ ಇಂಥ ಎಷ್ಟು ಗ್ರಹಗಳನ್ನು ಕೂಡ ಒದಿಬಹುದು. ಚೇಂಜ್ ಮಾಡ್ತಾನೆ ಕೃಷ್ಣ. ಪರಿಣಾಮಗಳು ಅಷ್ಟೇ ಪ್ರಮಾಣದಲ್ಲಿ ಪ್ರಕಟವಾಗುತ್ತವೆ ನೋಡಿ ಮಾಮೂಲಿ ಜನರಿಗೆ. ಆದರೆ ಆ ಕ್ರಿಯೆಗಳು ಮತ್ತು ಪ್ರಕ್ರಿಯೆಗಳು ಹೇಗೆ ಉಂಟಾಗುತ್ತವೆ, ಅವುಗಳ ವಿವಿಧ ಕಾರ್ಯವಿಧಾನಗಳು ಯಾವ ಮತ್ತು ಯಾವ ಪ್ರಮಾಣದಲ್ಲಿ ಅವು ಕಾರ್ಯನಿರ್ವಹಿಸುತ್ತವೆ, ಇವೆಲ್ಲ ಮಹಾರಾಜ ಪರೀಕ್ಷನ್ ಮಹಾಬ್ರಾಹ್ಮಣ ಶುಕಮುನಿಗಳನ್ನು ಕೇಳಿದ ಪ್ರಶ್ನೆಗಳು. ಅದು ಹೇಗೆ ಆಗ್ತದೆ, ಅದೆಲ್ಲ ಹೇಗೆ ಸಂಭವಿಸ್ತದೆ ಅಂತ ಕೇಳ್ತಾ ಇದ್ದಾನೆ. ಪ್ರತಿಕ್ರಿಯೆ. ಸ್ವರ್ಗ ನಿವಾಸಿಗಳ ನೆಲೆಯೆಂದು ಪ್ರಸಿದ್ಧವಾಗಿರುವ ಊರ್ಧ್ವ ಲೋಕದಲ್ಲಿನ ಬದುಕು
ಅಂತರಿಕ್ಷ ನೌಕೆಯ ಬಲದಿಂದ ಪಡೆಯುವಂಥದ್ದಲ್ಲ. ನೋಡಿ, ಇದು ಸೈಂಟಿಸ್ಟ್ನವರಿಗೆ ಪಟಾಲ್ ಅಂತ ಕೆಪ್ಪೆಗೆ ಹೊಡೆಯುವಂಥದ್ದು ಪ್ರಭುಪಾದ. ನಾಟ್ obtained ಫ್ರಮ್ ದಿ ಸ್ಟ್ರೆಂತ್ ಆಫ್ ಸ್ಪೇಸ್ ಕ್ರಾಫ್ಟ್. ಸ್ಪೇಸ್ ಕ್ರಾಫ್ಟ್ ಇಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾವುದಕ್ಕೆ? ಸ್ವರ್ಗಲೋಕಕ್ಕೆ. ಅದರ ಬದಲು ಅನನುಭವಿ ವಿಜ್ಞಾನಿಗಳು ನೋಡಿ ಹೀಗೆ ಧ್ಯಾನಿಸುತ್ತಿರುವಂತೆ ಅವರಿಗೆ ಪ್ರಬಲದರ ವಿಜ್ಞಾನಿಗಳಿಗೆ ಅನುಭವಿ ಅಲ್ಲ, ಅನಾನುಭವಿ ಧ್ಯಾನಿಸಿರುವಂತೆ ಸತ್ವಗುಣದಲ್ಲಿ ಮಾಡುವ ಕಾರ್ಯಗಳಿಂದ ಪಡೆಯಲಾಗುತ್ತದೆ. ನೋಡಿ, ಊರ್ಧ್ವಲೋಕ ಹೋಗುವಂಥದ್ದು ಇದರಿಂದಲ್ಲ, ಅಂತರಿಕ್ಷ ನೌಕೆಯಿಂದಲ್ಲ. ಸತ್ವಗುಣದಲ್ಲಿದ್ರೆ ಊರ್ಧ್ವಲೋಕ ಹೋಗ್ತೀರಿ ನೀವು. ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯ ತಿಷ್ಠಂತಿ ರಾಜಸ, ಜಗಣ ಗುಣಿತ ಅಂದ್ರೆ ತಾಮಸ. ಇದು ಭಗವದ್ಗೀತೆ ಕೃಷ್ಣ ಹೇಳಿದ್ದಾನೆ. ನಾವು ಈಗ ಜೀವಿಸುತ್ತಿರುವ ಈ ಲೋಕದಲ್ಲಿಯೂ ಹೆಚ್ಚು ಸಂಪದ್ಭರಿತವಾದ ದೇಶಕ್ಕೆ ವಿದೇಶಿಯರು ಪ್ರವೇಶಿಸಲು ನಿರ್ಬಂಧಗಳಿವೆ. ಇದು ಪ್ರಭುಪಾದದ ಎಕ್ಸಾಂಪಲ್. ಪ್ರಭುಪಾದ ಅಮೆರಿಕ ಹೋಗ್ಲಿಕ್ಕೆ ತುಂಬಾ ಲೀಲಾಮೃತದಲ್ಲಿ ಉಂಟು. ಸುಲಭದಲ್ಲಿ ಅವರಿಗೆ ಸಿಗ್ಲಿಲ್ಲ ವೀಸಾ, ಪಾಸ್ಪೋರ್ಟ್ ಮಾಡಿ ವೀಸಾ ತುಂಬಾ ಕಷ್ಟ ಆಗಿದೆ. ಅಂದ್ರೆ ತುಂಬಾ ಕಂಡೀಷನ್ಸ್ ಉಂಟು. ಬೇರೆ ದೇಶಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ, ಹಾಗೆ ಸುಲಭ ಆಗುದಿಲ್ಲ. ಹೆಚ್ಚು ಸಂಪತ್ತು ಬರೋದ ದೇಶಕ್ಕೆ ವಿದೇಶಿಯರು ಪ್ರವೇಶಿಸುವ ನಿರ್ಬಂಧಗಳಿವೆ. ಉದಾಹರಣೆಗೆ ಅಮೆರಿಕ ಸರ್ಕಾರವು ಅನೇಕ ನಿರ್ಬಂಧಗಳು ಹಾಕಿವೆ. ತುಂಬಾ ಉಂಟು ನಿರ್ಬಂಧ, ಪ್ರಭುಪಾದಕ್ಕೆ ಗೊತ್ತುಂಟು. ಇದಕ್ಕೆ ಕಾರಣವೆಂದರೆ ಅಮೆರಿಕದ ಪ್ರಜೆ ಎಂದು ಪರಿಗಣಿತನಾದ ಯಾವುದೇ ವಿದೇಶಿಯರೊಂದಿಗೆ ಅಮೆರಿಕನ್ ತಮ್ಮ ಅಭಿವೃದ್ಧಿಯನ್ನು ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗೆಯೇ ಹೆಚ್ಚು ಬುದ್ಧಿಶಕ್ತಿ ಉಳ್ಳ ಜೀವಿಗಳು ವಾಸಿಸುವ ಇತರ ಯಾವುದೇ ಲೋಕದಲ್ಲಿಯೂ ಇದೇ ಮನೋಭಾವ ಬಳಕೆಯಲ್ಲಿ ಇದೆ. ಹಾಗೆ ಇವರೆಲ್ಲ ನಾವು ಚಂದ್ರಲೋಕ ಹೋಗ್ತೇವೆ, ಅಮೆರಿಕನ್ಸ್. ಪ್ರಭು ಚಂದ್ರಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ದೇಹ ಅದಕ್ಕೆ ಮಾಡಿದಲ್ಲ. ನಮಗೆ ಇಲ್ಲಿ -2 ಡಿಗ್ರಿ ಇರುವಾಗ ನೀವು ಈಗೀಗ ಆಗ್ತೀರಿ. ಅಲ್ಲಿ ಎಷ್ಟು ಕೋಲ್ಡ್, ತುಂಬಾ ಕೋಲ್ಡ್. ಅದಕ್ಕೆ ಅಂಥದ್ದು ದೇಹ ಬೇಕು. ಅದನ್ನು ಪ್ರಭು ಹೇಳೋಣ. ಹಾಗೆ ಹೆಚ್ಚು ಬುದ್ಧಿಶಕ್ತಿ ಉಳ್ಳ ಜೀವಿಗಳು ಇತರ ಯಾವುದೇ ಲೋಕದಲ್ಲಿಯೂ ಇದೇ ಮನೋಭಾವ ಬಳಕೆಯಿದೆ. ಈ ಕ್ರಿಶ್ಚಿಯನ್ಸ್ ನವರು ಹೇಳೋದಂತ, ಯಾರೋ ಸತ್ರೆ ಈ ವೆಂಟ್ ಟು ಹೆವೆನ್. ಎಂತ ಹೆವೆನ್? ಸ್ವರ್ಗಕ್ಕೆ ಹೋಯ್ತಂತೆ ಅವನು. ಜೀಸಸ್ ಸೆಡ್, ಅವ್ರು ಹೇಳೋದು ರಿಪ್ ರೆಸ್ಟ್ ಇನ್ ಪೀಸ್. ಈಸ್ ಇನ್ ಹೆವೆನ್, ಈಸ್ ಪೀಸ್ಫುಲ್. ಎಂತ ಪೀಸ್ಫುಲ್? ಫಸ್ಟ್ ಆಫ್ ಆಲ್ ಹೆವೆನ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯು ವಿಲ್ ಬಿಕಮ್ ನೆಕ್ಸ್ಟ್ ಅನಿಮಲ್. ಈ ಪ್ರಾಣಿಗಳನ್ನು ನಾವು ತಿಂದು ನೆಕ್ಸ್ಟ್ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಮೂರ್ಖತನ, ಬುದ್ಧಿ ಇಲ್ಲ ಜನರಿಗೆ, ಮೂರ್ಖತನದ ಇದು. ಹಾಗೆ ಹೆಚ್ಚು ಬುದ್ಧಿಶಕ್ತಿಯುಳ್ಳ ಜೀವಿಗಳು ವಾಸಿಸುವ ಇತರ ಯಾವುದೇ ಲೋಕದಲ್ಲಿಯೂ ಇದೇ ಮನೋಭಾವ ಬಳಕೆಯಲ್ಲಿ ಇದೆ. ಉನ್ನತ ಗ್ರಹಗಳಲ್ಲಿನ ಜೀವನ ಸ್ಥಿತಿಯು ಸತ್ವಗುಣದ ಯುಕ್ತವಾಗಿದೆ. ನೋಡಿ, ಇಲ್ಲಿ ಅವ 3 ಹೊತ್ತು ಮಾಂಸಾಹಾರಿ ತಿಂತ ಇರ್ತಾನೆ, ಕುಡಿತಾ ಇರ್ತಾನೆ, ಅಂದ್ರೆ ತಮೋಗುಣ. ಮತ್ತೆ ಉನ್ನತ ಲೋಕ ಹೇಗೆ ಹೋಗುವಂಥದ್ದವ? ಉನ್ನತ ಗುಣ ಸತ್ವಗುಣ ಯುಕ್ತವಾಗಿದೆ. ಇದ್ರಲ್ಲಿ ನೋಡಿ, ನಾವು ಲಾಜಿಕ್ ಆಗಿ ಹೇಳ್ಬೇಕು. ಹೇಗೆ ಆಗ್ತದೆ ಇದೆಲ್ಲ ನಮ್ಮ ಮಾತಲ್ಲಿ ಗೊತ್ತಿರ್ಬೇಕು. ಜನರು ಹೇಳುವಾಗ ನಾವು ಕುರಿಗಳು ಸರ್ ಕುರಿಗಳು, ಇನ್ನೊಬ್ಬ ಹೇಳುವಾಗ ನಾವು ಒಪ್ಪುವಂಥದ್ದು. ನಾವು ಪ್ರಶ್ನೆ ಮಾಡಬೇಕು. ಈಗ ಸ್ವರ್ಗಕ್ಕೆ ಹೋಗಿದ್ರೆ ಸತ್ವಗುಣ ಇರ್ಬೇಕವ, ಇಲ್ಲದ ಹೋಗ್ಲಿಕ್ಕೆ ಆಗುದು ಸ್ವರ್ಗಲೋಕಕ್ಕೆ. ಇಲ್ಲಿ ಅವ ಮಾಡುವಂಥ ನೀವು ಆಕ್ಟಿವಿಟೀಸ್ ನೋಡಿ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನವ? ಇಲ್ಲ, ನರಕಕ್ಕೆ ಹೋಗುವ ಆಕ್ಟಿವಿಟೀಸ್ ಅದು. ಹಾಗಾಗಿ ಇದನ್ನೆಲ್ಲ ನಾವು ಕೇರ್ಫುಲ್ ಆಗಿ ಅನಲೈಸ್ ಮಾಡಬೇಕು. ಉನ್ನತ ಗ್ರಹಗಳ ಜೀವನ ಸ್ಥಿತಿಯು ಸತ್ವಗುಣಯುಕ್ತವಾಗಿದೆ. ಚಂದ್ರ, ಸೂರ್ಯ ಮತ್ತು ಶುಕ್ರಗಳಂತ ಉನ್ನತ ಲೋಕಗಳನ್ನು ಬಯಸುವನು ಪೂರ್ಣ ಸತ್ವಗುಣದ ಕಾರ್ಯಗಳಲ್ಲಿ ಆದ್ಯಂತ ಅರ್ಹತೆಯನ್ನು ಗಳಿಸಿರ್ಬೇಕು. ನೋಡಿ, ಪೂರ್ಣ ಸತ್ವಗುಣ ಇದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಮಹಾರಾಜ್ ಪರೀಕ್ಷಿತನ ವಿಚಾರಪೂರಿತ ಪ್ರಶ್ನೆಗಳು ಈ ಲೋಕದಿಂದ ಮೇಲೇರಿ ಬ್ರಹ್ಮಾಂಡದ ಉನ್ನತ ಪ್ರದೇಶಗಳಿಗೆ ಹೋಗಲು ಹೊಂದಿರಬೇಕಾದ ಅರ್ಹತೆ ಸಂಬಂಧಿಸಿದ ಪ್ರಮಾಣಯುಕ್ತ ಸತ್ವಗುಣದ ಕಾರ್ಯಗಳ ನೆಲೆಗಟ್ಟಿನ ಮೇಲೆ ನಿಂತಿವೆ. ಹಾಗಾಗಿ ಇವನು ಪ್ರಶ್ನೆ ನೋಡಿ, ಹೇಗೆಂದ್ರೆ ಬ್ರಹ್ಮಾಂಡದ ಮೇಲೆ ಹೋಗ್ಬೇಕಿದ್ರೆ ಸತ್ವಗುಣ ಇರಬೇಕು. ಎಸ್, ನಾವಿರುವ ಈ ಲೋಕದಲ್ಲಿ ಕೂಡ ಸರಿಯಾದ ಪ್ರಮಾಣದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅರ್ಹತೆಗಳನ್ನು ಗಳಿಸಿಕೊಳ್ಳದೆ ವ್ಯಕ್ತಿಯು ಸಾಮಾಜಿಕವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಹೇಗೆ ಇದು ಭೌತಿಕ ಲೋಕದಲ್ಲಿ ಕೂಡ ಉಂಟು. ಕಾಲ ನಾವು ಅದು ಬೇಡ ನೋಡಿ. ಅದಕ್ಕೆ ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಸ್ಥಾನಕ್ಕಿಂತ ಅರ್ಹತೆ ಇಲ್ಲದ ಯಾವನೊಬ್ಬನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಕುರ್ಚಿಯ ಮೇಲೆ ಬಲವಂತದಿಂದ ಕೂರಲಾರ.
ಅಂದ್ರೆ ಜಡ್ಜ್ ಆಗ್ಲಿಕ್ಕೆ ಅವನಿಗೆ ಕ್ವಾಲಿಫಿಕೇಶನ್ ಬೇಕು. ಯಾರನ್ನ ಈಗ ಮಾರ್ಗದಲ್ಲಿ ರೋಡ್ ಕ್ಲೀನ್ ಮಾಡುವ ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದೊಂದು ಪ್ರಭು ಕೂಡ ಒಂದು ಎಕ್ಸಾಂಪಲ್. ಮತ್ತೆ ಹೇಗೆ ಹೋಗ್ಲಿಕ್ಕೆ ಆಗ್ತದೆ ಚಂದ್ರಲೋಕ ಸ್ವರ್ಗಲೋಕಕ್ಕೆ? ಎಸ್, ಸತ್ತ ಮೇಲೆ ರೆಸ್ಟ್ ಇನ್ ಪೀಸ್, ಈವೆಂಟ್ ಟು ಹೆವೆನ್. ಎಂತ ಹೆವೆನ್? ಇಲ್ಲ, ತಪ್ಪು. ಹಾಗೆ ಜೀವಿತದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿ ಅರ್ಹತೆಯನ್ನು ಹೊಂದಿರದೆ ಉನ್ನತ ಲೋಕನ ಒಬ್ಬನು ಪ್ರವೇಶಿಲ್ಲ. ನೋಡಿ, ಉನ್ನತ ಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಅವನ ಆಕ್ಟಿವಿಟೀಸ್ ಎಲ್ಲ ತಾಮಸಿಕ, ಮತ್ತೆ ಎಲ್ಲಿ ಆಗ್ತದೆ? ಆಗುದಿಲ್ಲ. ರಜೋಗುಣ ಮತ್ತು ತಮಗುಣ ವಶರಾದ ವ್ಯಕ್ತಿಗಳು ಕೇವಲ ಒಂದು ವಿದ್ಯುನ್ಮಾನ ಯಾಂತ್ರಿಕ ಕೌಶಲ್ಯದಿಂದ ಉನ್ನತ ವ್ಯೂಹಗಳನ್ನು ಪ್ರವೇಶಿಸಲು ಸಾಧ್ಯತೆ ಇಲ್ಲ. ಅಂದ್ರೆ ಇದು ಯಾರಿಗೆ? ಸೈಂಟಿಸ್ಟ್ನವರಿಗೆ. ಅವರೆಲ್ಲ ಇರುವಂತ ರಜೋಗುಣ ಮತ್ತು ತಮಗುಣ. ಹಾಗಾಗಿ ಅವರ ಆ ಒಂದು ವಿದ್ಯುನ್ಮಾನದಿಂದ ಹೋಗ್ಲಿಕ್ಕೆ ಆಗ್ತದ? ಇಲ್ಲ, ವಿದ್ಯುನ್ಮಾನದಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ. ಎಸ್, ಹೀಗೆ ಹೇಳುವಂಥದ್ದು ಭಗವದ್ಗೀತೆಯ 9.25 ಎಂತ ಹೇಳ್ತದೆ? ಯಾಂತಿ ದೇವ ವೃತಾದೇವಾನ್ ವೃತ್ರಿಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋ ಅಪಿಮಾಂ. ಅಂದ್ರೆ ದೇವತೆಗಳ ಪೂಜೆ ಮಾಡಿದ್ರೆ ದೇವತೆ ಲೋಕಕ್ಕೆ ಹೋಗ್ತೀಯಾ, ಪಿತೃಗಳ ಪೂಜೆ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ತೀಯಾ, ಭೂತಗಳ ಪೂಜೆ ಮಾಡಿದ್ರೆ ಭೂತ ಲೋಕಕ್ಕೆ ಹೋಗ್ತೀಯಾ, ನನ್ನ ಪೂಜೆ ಮಾಡಿದ್ರೆ ನನ್ನ ಲೋಕಕ್ಕೆ ಬರ್ತೀಯ. ಆದ್ರೆ ದೇವತೆ ಲೋಕ ಹೋದ್ರು ಕೂಡ ಮತ್ತೆ ನಮಗೆ ಜನ್ಮ ಮೃತ್ಯುಜರಾವ್ಯಾಧ ಉಂಟು. ಈ ಪಿತೃಲೋಕ ಭೂತಲೋಕ ಹೋದ್ರು ಕೂಡ ಉಂಟು. ಆದ್ರೆ ನನ್ನ ಲೋಕಕ್ಕೆ ಬಂದ್ರೆ ಜನ್ಮ ಮೃತ್ಯುಜರಾವ್ಯಾಧ ಇಲ್ಲ. ಈಗ ನಾವು ಬುದ್ಧಿವಂತರಾಗಬೇಕು. ನಮಗೆ ಜನ್ಮ ಮೃತ್ಯುಜರಾವ್ಯಾಧಿ ಬೇಕಾ? ಈಗ ನಮಗೆ ಓಲ್ಡ್ ಏಜ್ ಆಗಿದೆ, ನಮಗೆ ಪೇಯ್ನ್, ಓಲ್ಡ್ ಏಜ್ ಪೇನ್ಫುಲ್. ಪ್ರಭಾದ ಹೇಳ್ತಾರೆ, ತುಂಬಾ ಪೇನ್ಫುಲ್. ಬಾಡಿ ಎಲ್ಲ ಹೇಳಿದಾಗ ಕೇಳುವುದಿಲ್ಲ. ರೋಗ, ಅಬ್ಬಾ, ಓಲ್ಡ್ ಏಜ್ ಕೂಡ ಬೇಡ, ರೋಗ ಕೂಡ, ಮೃತ್ಯು ಕೂಡ ಬೇಡ ನಮಗೆ. ಹಾಗೆ ನಾವು ಎಲ್ಲಿ ಹೋಗ್ಬೇಕು? ಇದು ನಾವು ಡಿಸೈಡ್ ಮಾಡ್ಬೇಕು. ಯಾಕೆಂದ್ರೆ ಕಾಯಿನ್ ಈಗ ನಮ್ಮ ಸೈಡ್ ಉಂಟು, ನಾವು ಡಿಸೈಡ್ ಮಾಡ್ಬೇಕು ನಮ್ಗೆ ಅಡ್ಸ್ ಬೇಕಾ ಟೈಲ್ಸ್ ಬೇಕಾ ಅಂತ. ಉನ್ನತ ಹೇಳಿಕೆ ಪ್ರಕಾರ ಉನ್ನತ ದಿವ್ಯಲೋಕಗಳಿಗೆ ಏರಲು ಅರ್ಹತೆಯನ್ನು ಗಳಿಸಲು ಪ್ರಯತ್ನಿಸಿರುವ ವ್ಯಕ್ತಿಗಳು ಅಲ್ಲಿಗೆ ಹೋಗಬಹುದು. ನೋಡಿ, ಅರ್ಹತೆ ಇರಬೇಕು. ಫಸ್ಟ್ ಯು ಡಿಸರ್ವ್, ದೆನ್ ಯು ಡಿಸೈರ್. ಫಸ್ಟ್ ನಮಗೆ ಅರ್ಹತೆ ಇರಬೇಕು, ಮತ್ತೆ ನಾವು ಇಚ್ಛಿಸಬೇಕು. ಈಗ ನಮಗೆ ಸ್ವರ್ಗಲೋಕ ಹೋಗ್ಲಿಕ್ಕೆ ಅರ್ಹತೆ ಇಲ್ಲ, ನಮ್ದು ಇಚ್ಛೆ ಮಾತ್ರ ಸ್ವರ್ಗಲೋಕ ಇಲ್ಲ. ಹಾಗೆ ಪಿತೃಲೋಕಗಳಿಗಾಗಿ ಪ್ರಯತ್ನಿಸುವವರು ಕೂಡ ಅಲ್ಲಿಗೆ ಹೋಗಬಹುದು. ಹಾಗೆ ಈ ಲೋಕದಲ್ಲಿ ತಮ್ಮ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸಿರುವ ವ್ಯಕ್ತಿಗಳು ಕೂಡ ಹಾಗೆ ಮಾಡಬಹುದು. ಮತ್ತು ಭಗವತಾಮ ಹಿಂದಿರುಗಲು ತೊಡಗಿರುವವರು ಎಂದರೆ ದೇವೋತ್ತಮನ ಬಳಿಗೆ ಮರಳು ತೊಡಗಿರುವವರು ಈ ಫಲವನ್ನು ಹೊಂದಬಹುದು. ಕೃಷ್ಣನ ಧಾಮಕ್ಕೆ ಹೋಗಿದ್ರೆ ಅದು ಕೂಡ ನಮ್ಗೆ ಸಿಗ್ತದೆ. ಅದಕ್ಕೆ ನಾವು ಕ್ವಾಲಿಫೈ ಆಗಬೇಕು. ಸತ್ವಗುಣಗಳಲ್ಲಿ ಮಾಡುವ ಕಾರ್ಯಗಳ ವಿವಿಧ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪೂರ್ಣ ಕಾರ್ಯದಿಂದ ಕೂಡಿದ ಭಕ್ತಿ ಸೇವೆ, ಜ್ಞಾನ ಕೃಷಿಯಿಂದ ಕೂಡಿದ ಸೇವೆ, ಯೋಗ ಶಕ್ತಿಯುಳ್ಳ ಭಕ್ತಿ ಸೇವೆ ಮತ್ತು ಅಂತಿಮವಾಗಿ ಬೇರಾವ ಸಾತ್ವಿಕ ವೈವಿಧ್ಯಗಳಿಂದಲೂ ಕೂಡಿರುವ ಭಕ್ತಿ ಸೇವೆ ಎಂದು ಸಾಮಾನ್ಯವಾಗಿ ತಿಳಿಯಲಾಗಿದೆ. ಈ ಕಳಬೆರಕೆ ಇಲ್ಲದ ಭಕ್ತಿ ಸೇವೆಯು ದಿವ್ಯವಾಗಿತ್ತು. ಅಂದ್ರೆ ನಾನು ಬೆಳಿಗ್ಗೆ ಹೇಳಿದ್ದೇನೆ, ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ, ಯೋಗ ಮಿಶ್ರಿತ ಭಕ್ತಿ. ಆದ್ರೆ ಅನನ್ಯ ಭಕ್ತಿ ಇಲ್ಲಿ ನೋಡಿ ಅಂತ ಹೇಳಿದ್ರೆ ಪರಾಭಕ್ತಿ. ಸವಯಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯಾದ ಏ ಆತ್ಮ ಸುಪ್ರಸಿದ್ಧ. ಅಂದ್ರೆ ಪರಾಭಕ್ತಿ, ಅನನ್ಯ ಭಕ್ತಿ, ಅದ್ರಲ್ಲಿ ಯಾವುದು ಮಿಶ್ರಿತ ಇಲ್ಲ. ಈ ಕಳಬೆರಕೆ ಇಲ್ಲದ ಭಕ್ತಿ ಸೇವೆ ದಿವ್ಯವಾಗಿದ್ದು ಅದನ್ನು ಪರಾಭಕ್ತಿ ಎಂದು ಕರೆಯಲಾಗಿದೆ. ಅದು ಮಾತ್ರ ಒಬ್ಬ ವ್ಯಕ್ತಿಯನ್ನು ಭಗವಂತನ ದಿವ್ಯಧಾಮಕ್ಕೆ ಏರಿಸಬಲ್ಲ. ಈ ಕರ್ಮ ಮಿಶ್ರಿತ ಭಕ್ತಿ ಅಲ್ಲ, ಜ್ಞಾನ ಮಿಶ್ರಿತ ಭಕ್ತಿ ಅಲ್ಲ, ಮತ್ತೆ ಯೋಗ ಮಿಶ್ರಿತ ಭಕ್ತಿಯಿಂದ ನಮಗೆ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಪರಾಭಕ್ತಿಯಿಂದ ಮಾತ್ರ, ಅನನ್ಯ ಭಕ್ತಿಯಿಂದ ಮಾತ್ರ. ಅಂತ ಒಂದು ದಿವ್ಯಧಾಮವು ಕಾಲ್ಪನಿಕವಲ್ಲ. ನೋಡಿ, ಇದು ಕಾಲ್ಪನಿಕ ಅಲ್ಲ, ಅದು ಚಂದ್ರಲೋಕದಷ್ಟು ಸತ್ಯವಾದ. ಯಾಕೆಂದ್ರೆ ಅವರು ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಬಯಸಿದ್ರು, ಅದಕ್ಕೆ ಪ್ರಬೋಧನ ಹೇಳ್ತಾ ಇದ್ದಾರೆ. ಸತ್ಯ ಅದು ದಿವ್ಯಧಾಮ. ಇದಕ್ಕೊಂದು ನಾನು ಉದಾಹರಣೆ ಹೇಳ್ತೇನೆ. ಪ್ರಭುಪಾದ್ ಲೀಗ್ ಆಫ್ ಡಿವೋಟೀಸ್ ಸ್ಟಾರ್ಟಿಂಗ್ ಮಾಡಿದ್ರು. ಆಗ ಒಬ್ಬ ಪ್ರಭುಪಾದಿ ಪುಸ್ತಕ ಬರೆದಿದ್ರು, ಈಸಿ ಜರ್ನಿ ಟು ಅದರ್ ಪ್ಲಾನೆಟ್, ಇತರ ಲೋಕಗಳಿಗೆ ಸುಗಮ ಪ್ರಯಾಣ, ಒಂದು ಪುಸ್ತಕ ಬರೆದಿದ್ರು. ಪ್ರಭುಪಾದ್ ಒಬ್ಬನಿಗೆ ಕೊಟ್ಟರು, ಈ ಪುಸ್ತಕವನ್ನು ಓದು. ಯಾಕೆ ಓದಬೇಕು ನಿನಗೆ ಅಂದ್ರೆ ಕೃಷ್ಣಧಾಮಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಅವು ಹೇಳುವಂಥದ್ದು, ಎಸ್ ಕೃಷ್ಣಧಾಮ ಹೋದ್ರೆ ಮತ್ತೆ ನನಗೆ ಇಲ್ಲಿ ಬರ್ಲಿಕ್ಕೆ ಆಗ್ತದ? ಇಲ್ಲ, ಆಗ ನನಗೆ ಬೇಡ, ನನಗೆ ಇಲ್ಲಿ ಇರಬೇಕು. ಜನರಿಗೆ
ದಿವ್ಯ ಧಾಮದ ಬಗ್ಗೆ, ಕೃಷ್ಣ ಧಾಮದ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಗೊತ್ತಾದ್ರೂ ಕೂಡ ಅವರಿಗೆ ಆಸೆ ಇಲ್ಲ, ಆಸಕ್ತಿ ಇಲ್ಲ. ಸ್ವಯಂ ಭಗವಂತನು ಮತ್ತು ಅವನ ಧಾಮವನ್ನು ಅರಿಯಲು ಒಬ್ಬನಲ್ಲಿ ದಿವ್ಯ ಗುಣಗಳಿರಬೇಕಾದ. ನೋಡಿ, ದಿವ್ಯ ಗುಣಗಳು ನಮ್ಗೆ ಅರ್ಥ ಆಗುದಿಲ್ಲ. ನಾವು ಈ ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ ಪುಸ್ತಕ ಕೊಟ್ಟರು ಕೂಡ ಜನರಿಗೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಅವ್ರ ದಿವ್ಯ ಗುಣ ಇಲ್ಲ. ಅದು ದಿವ್ಯ ಗುಣ ಇಲ್ಲದ ಭಗವಂತ ಧಾಮದ ಬಗ್ಗೆ ಹೇಗೆ ಗೊತ್ತಾಗ್ತದೆ? ಒಬ್ಬನಲ್ಲಿ ದಿವ್ಯ ಗುಣ ಇರಬೇಕಾದ್ರು